ಲಕುಮಿ ಸಿನಿ ಕ್ರಿಯೇಷನ್ಸ್ ನಿರ್ಮಾಣದ ಕನ್ನಡ ಚಿತ್ರ ಅಕ್ಷಮ್ಯ ಇದರ ಟೀಸರ್ ಬಿಡುಗಡೆ ಕಾರ್ಯಕ್ರಮವು ನಗರದ ಮಾಲಿಮರ್ ಬಳಿಯ ಎಸ್ಟಿಎಂ ಸ್ಟುಡಿಯೋದಲ್ಲಿ ನೆರವೇರಿತು. ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಟೀಸರ್ ಬಿಡುಗಡೆಗೊಳಿಸಿ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಅಕ್ಷಮ್ಯ ಹೊಸಬರೇ ನಿರ್ಮಿಸಿದ ಒಂದು ಹೊಸ ಪ್ರಯತ್ನ. ಟೀಸರ್ ಕುತೂಹಲ ಮೂಡಿಸುತ್ತಿದ್ದು, ಚಿತ್ರ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದರವನ್ನ ಹೊಂದಿದೆ. ಕನ್ನಡ ಚಿತ್ರಪ್ರೇಮಿಗಳು ಈ ಪ್ರಯತ್ನಕ್ಕೆ ಶುಭ ಹಾರೈಸಿದಲ್ಲಿ ಇನ್ನಷ್ಟು ಹೊಸ ಪ್ರಯೋಗಗಳು ಚಿತ್ರರಂಗದಲ್ಲಿ ಬರಲಿವೆ ಎಂದು ಶುಭ ಹಾರೈಸಿದರು. ಶ್ರೀನಿವಾಸ್ ಶಿವಮೊಗ್ಗ ಅವರ ಒಂದು ನಿರ್ದೇಶನದಲ್ಲಿ ಅಕ್ಷಮ್ಯ ಅನ್ನುವಂಥ ಚಲನಚಿತ್ರ, ಕನ್ನಡ ಚಲನಚಿತ್ರ ಕಿಶೋರ್ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಬಹಳಷ್ಟು ಯುವ ಉತ್ಸಾಹಿಗಳು ಸೇರಿಕೊಂಡು ಮಾಡಿದ್ದಾರೆ. ಟೀಸರ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಆಸ್ಪತ್ರೆಗಳಲ್ಲಿ ಡೆಡ್ ಬಾಡಿಯನ್ನು ಮಿಸ್ಯೂಸ್ ಮಾಡಿಕೊಂಡಾಗ 3 ಜನ ಯುವಕರ ಜೀವನದಲ್ಲಿ ಯಾವುದೆಲ್ಲ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋಂಥದ್ರ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ಸಿನಿಮಾ ಕಥೆಯನ್ನು ಹೆಣೆದಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಇದೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಹೊಸಬರು ಸೇರ್ಕೊಂಡು ಮಾಡಿದ್ದಾರೆ. ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಯಶಸ್ವಿಯಾದರೆ ಇನ್ನೂ 10 ಜನಕ್ಕೆ ಅವಕಾಶ ಸಿಗುತ್ತೆ ಮತ್ತು ಇನ್ನೂ 10 ಚಿತ್ರಗಳು ಈ ಭಾಗದಿಂದ ಮೂಡಿಬರುತ್ತೆ. ಈ ಯುವ ಪ್ರತಿಭೆಗಳಿಗೆ, ಉತ್ಸಾಹಿಗಳಿಗೆ ಒಳ್ಳೆಯದಾಗಲಿ, ಸಿನಿಮಾ ಒಳ್ಳೆ ರೀತಿಯಲ್ಲಿ ಹೋಗಲಿ, ಯಶಸ್ವಿಯಾಗಲಿ ಅಂತ. ಲಯನ್ ಕಿಶೋರ್ ಡಿ ಶೆಟ್ಟಿ ನಿರ್ಮಾಪಕರಾಗಿರುವ ಚಿತ್ರಕ್ಕೆ ಪ್ರಭು ಉಡುಪಿ, ಮೋಹನ್ ಕೊಪ್ಪಲ ಕದ್ರಿ, ಲೋಹಿತ್ ಶೆಟ್ಟಿ ಸಹ ನಿರ್ಮಾಪಕರಾಗಿದ್ದಾರೆ. ಶ್ರೀನಿವಾಸ್ ವಿ ಶಿವಮೊಗ್ಗ ನಿರ್ದೇಶನದ ಜವಾಬ್ದಾರಿ ಹೊತ್ತಿದ್ದು, ಅವಿನಾಶ್ ಕಾಪೂರು ಛಾಯಾಗ್ರಹಣ ಮಾಡಿದ್ದಾರೆ. ಪ್ರಕಾಶ್ ಶೆಟ್ಟಿ, ಅರುಣ್ ಚಂದ್ರ, ಹರೀಶ್ ಬಂಗೇರ, ಸ್ವಾತಿ, ಲತೀಫ್ ಸಾಣೂರು, ಸುರೇಶ್ ಮಂಜೇಶ್ವರ, ವಿನಾಯಕ್ ಚಪ್ಪು, ಪ್ರೀತಮ್, ಶಿಲ್ಪಾ ಶೆಟ್ಟಿ, ವಿಶ್ವಾಸ್ ಗುರುಪುರ ಚಿತ್ರದಲ್ಲಿ ನಟಿಸಿದ್ದಾರೆ. ಲಕುಮಿ ಸಿನಿ ಕ್ರಿಯೇಷನ್ನ ಬ್ಯಾನರ್ನಲ್ಲಿ ಸುಮಾರು 4 ಸಿನಿಮಾಗಳು, ತುಳು ಸಿನಿಮಾಗಳು ನಾವು ಇಷ್ಟುವರೆಗೆ ಪ್ರೊಡ್ಯೂಸ್ ಮಾಡಿದ್ದೇವೆ. ಈಗ ಹೊಸದಾಗಿ ನಾವು ಚೊಚ್ಚಲ ನಮ್ಮ ಕನ್ನಡ ಕ್ರೈಮ್ ಥ್ರಿಲ್ಲರ್ ಒಂದು ಸಿನಿಮಾವನ್ನು ಶ್ರೀನಿವಾಸ್ ಶಿವಮೊಗ್ಗ ಅವರ ನಿರ್ದೇಶನದಲ್ಲಿ ಲಕುಮಿ ಸಿನಿ ಕ್ರಿಯೇಷನ್ ಎಂಬ ಬ್ಯಾನರ್ನಲ್ಲಿ ನಾವು ಅಕ್ಷಮ್ಯ ಎಂಬ ಸಿನಿಮಾವನ್ನು ಈಗ ನಾವು ಅದರ ಟೀಸರನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಟೀಸರನ್ನು ನೀವೆಲ್ಲ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮೊದಲ ಪ್ರಯತ್ನಕ್ಕೆ ಕನ್ನಡದ ಸಮಸ್ತ ಬಂಧುಗಳ ಆಶೀರ್ವಾದ ಇರಲಿ ಅಂತ ನಾವು ಲಕುಮಿ ಸಿನಿ ಕ್ರಿಯೇಷನ್ ಮುಖಾಂತರ ನಮ್ಮ ಕೋ-ಪ್ರೊಡ್ಯೂಸರ್ ಪ್ರಭು ಉಡುಪಿ ಹಾಗೂ ನಮ್ಮ ಇನ್ನೊಬ್ಬ ಕೋ-ಪ್ರೊಡ್ಯೂಸರ್ ಮೋಹನ್ ಕೊಪ್ಪಲ ಕದ್ರಿ, ನಮ್ಮ ಇನ್ನೊಬ್ಬ